ಬಾರೆಬೈಲ್ನ ಜಾರಂದಾಯ ಬಂಟ ದೈವಸ್ಥಾನದಲ್ಲಿ ಹೊಂಬಾಳೆ ತಂಡ ಇತ್ತೀಚೆಗೆ ಹರಕೆ ನೇಮ ನೀಡಿದ ಕುರಿತಂತೆ ಉಂಟಾಗಿರುವ ವಿವಾದಕ್ಕೆ ಸಂಬಂಧಿಸಿದಂತೆ ತನ್ನ ಮೇಲೆ ತಪ್ಪು ಆರೋಪ ಮಾಡಲಾಗಿದೆ ಎಂದು ಸೋಮವಾರ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ದೈವಾರಾಧಕರಾದ ತಮ್ಮಣ್ಣ ಶೆಟ್ಟಿಯವರು ಯಯ್ಯಾಡಿ ಬಾರೆಬೈಲ್ನಲ್ಲಿ ನಡೆದ ಹರಕೆ ನೇಮ ವಿವಾದಕ್ಕೆ ಸಂಬಂಧಿಸಿ ವೈಯಕ್ತಿಕವಾಗಿ ಕ್ಷೇತ್ರ ದೈವ ಹಾಗೂ ಆಡಳಿತ ಮಂಡಳಿ ಬಗ್ಗೆ ಎಲ್ಲಿಯೂ ಸ್ವರ ಎತ್ತಿಲ್ಲ. ದೈವಾರಾಧನೆಯ ಸಂದರ್ಭ ಕಂಡುಬರುವ ಲೋಪದೋಷಗಳನ್ನು ಸಮಾಜಕ್ಕೆ ತಿಳಿಸುವ ಕೆಲಸ ಮಾಡುತ್ತಿದ್ದೇನೆ, ಮುಂದೆಯೂ ಮಾಡುತ್ತೇನೆ ಎಂದು ಹೇಳಿದರು. ದೈವಾರಾಧನೆಯ ಕುರಿತಂತೆ ನಡೆಯುತ್ತಿರುವ ಅಪಪ್ರಚಾರದ ಕುರಿತಂತೆ ಬಾರೆಬೈಲು ದೈವಸ್ಥಾನದಲ್ಲಿ ಇತ್ತೀಚೆಗೆ ಪ್ರಾರ್ಥನೆ ಸಲ್ಲಿಕೆಯಾಗಿದ್ದು, ಇಂತಹ ಕಾರ್ಯಗಳು ಪ್ರತಿ ಗ್ರಾಮದಲ್ಲಿಯೂ ನಡೆಯಬೇಕಾಗಿದೆ. ಜಾರಂದಾಯ ಕ್ಷೇತ್ರವನ್ನು ಪ್ರತಿಷ್ಠೆ ಪ್ರಶಸ್ತಿಗಾಗಿ ದುರುಪಯೋಗ ಮಾಡಿರುವುದು, ಅಪಪ್ರಚಾರ ಮಾಡಿರುವುದು ಯಾರೆಂದು ಸ್ಪಷ್ಟವಾಗಬೇಕಿದೆ. ಈ ಗೊಂದಲ ಅಲ್ಲಿ ಯಾಕೆ ಆಯ್ತು? ಈಗ ನೋಡಿ, ಒಂದು ಲೆಕ್ಕ, ಈಗ ಜಾರಂದಾಯನ ಸಂಕಲ್ಪವೇ ಇದೆ ಅಂತ ಈಗ ಒಂದು ಈ ಪ್ರಶ್ನೆಯಲ್ಲೆಲ್ಲ ದೂತ ಲಕ್ಷಣಗಳು ಬೇರೆ ಬೇರೆ ಅಂತ ಕಾಣ್ತಾ ಇದೆ ಅಲ್ವಾ? ಈಗ ನೋಡಿ, ಈ ರೀತಿಯ ಪರಿವರ್ತನೆ ಆಗುದು. ಈಗ ನಾವು ಮತ್ತೆ ಆಕ್ಚುಲಿ ನಾನು ಮತ್ತೆ ಪ್ರಸನ್ನ ಉದಾಹರಣೆಗೆ ವೈರಿಗಳಲ್ಲ, ಇವತ್ತಿಗೂ ಅಲ್ಲ. ಆದರೆ ಈ ಚರ್ಚೆ, ನಮ್ಮಿಬ್ಬರ ಚರ್ಚೆಯಲ್ಲಿ ಅಲ್ಲೊಂದು ನಾಳೆ ಸತ್ಯ ಉದ್ಭವ ಆಗಲಿಕ್ಕೆ ಸಾಧ್ಯ ಇದೆ. ನೋಡಿ, ಈಗ ನಿಮಗೆ ಎಲ್ಲವೂ ನೀವು ಈಗ ಒಬ್ಬ ದಾನಿ, ಈಗ ಹೆಸರು ಏನು ಗೊತ್ತಾ, ಈಗ ಒಬ್ಬ ಜಾಸ್ತಿ ಹಣ ಕೊಡ್ತಾನೆ, ಅವನ ಮಾತಿನ ಹಿಂದೆ ಒಬ್ಬ ದಾನ ಕೊಟ್ಟರೆ ಅವನು ಹೇಳಿದಾಗೆ ಮಾಡುವುದು, ಅಂದ್ರೆ ಜಾಸ್ತಿ ಹಣ ಕೊಟ್ಟವನು ಹೇಳಿದಾಗೆ ಮಾಡ್ತಾರೆ. ಈಗ ನನ್ನ ಪ್ರಶ್ನೆಯಲ್ಲಿ ಪಂಜುರ್ಲಿಯ ಪ್ರಶ್ನೆ ಅಲ್ಲ, ವಾರಾಯಿ ಅಂತ ಹೆಸರು ಅದು ಇತ್ತೀಚೆಗೆ ಈಗ ಅನೇಕ ಕಡೆ ಈಗ ಈಗ ಧೂಮಾವತಿ ಇಲ್ವಾ, ಅನೇಕ ದ್ವಾರಗಳನ್ನು ನೋಡಿ ಅಂತೆ 10 ವರ್ಷಗಳಿಂದ ಅದು ಜುಮಾದಿ ಆಗಿತ್ತು. ದೈವದ ಕ್ಷೇತ್ರದಲ್ಲಿ ಏರುದನಿಯಲ್ಲಿ ಮಾತನಾಡಬಾರದು, ಕಾರ್ಣಿಕ ಸ್ಥಳದಲ್ಲಿ ಸುಳ್ಳು ಸಂದೇಶ ನೀಡಬಾರದು, ತೆಂಬರೆಕೋಲಿನಿಂದ ದೌರ್ಜನ್ಯ ಎಸಗಬಾರದು. ಆದರೆ ಅದೆಲ್ಲವೂ ಆ ಕ್ಷೇತ್ರದಲ್ಲಿ ನಡೆದಿದೆ ಎಂದು ಅವರು ಆಕ್ಷೇಪಿಸಿದರು. ದೈವಾರಾಧನೆಯ ಇತಿಹಾಸದಲ್ಲಿ ದೈವ ಸಂಬಂಧಿತ ಪ್ರಾರ್ಥನೆ ಮಾತೃಭಾಷೆಯ ತುಳುವಿನಲ್ಲಿಯೇ ಆಗಬೇಕು. ಆದರೆ ಹರಕೆ ನೇಮದ ವೇಳೆ ಕನ್ನಡದಲ್ಲಿ ನಡೆದಿದೆ. ಚಲನಚಿತ್ರ ನಟರಿಗಾಗಿ ನಿಯಮಗಳನ್ನು ಮುರಿದು ಹರಕೆ ನೇಮ ಮಾಡುವುದು, ಅವರಿಗೆ ಬೇಕಾದ ಭಾಷೆಯಲ್ಲಿ ನುಡಿ ಹೇಳುವುದು ನಡೆಯುತ್ತಾ ಸಾಗಿದರೆ ಮುಂದೆ ತುಳುನಾಡಿನ ನಂಬಿಕೆಯ ದೈವಾರಾಧನೆ ಪ್ಯಾನ್ ಇಂಡಿಯಾ ಆಗಿ ಬದಲಾಗುವ ಆತಂಕವಿದೆ. ದೈವಾರಾಧನೆಯಲ್ಲಿ ಮಾಂತ್ರಿಕ ದೃಷ್ಟಿ ಇರದೆ ಕಾರಣಿಕದ ದೃಷ್ಟಿ ಹೊಂದಿರಬೇಕು. ದೈವಾರಾಧನೆಯನ್ನು ವ್ಯಾಪಾರ ವ್ಯವಹಾರಕ್ಕೆ ಬಳಸಬಾರದು. ದೈವಾರಾಧನೆಯಲ್ಲಿ ಇಷ್ಟೇ ಇರುವಂತದ್ದು ಸಂಸ್ಕೃತದ ಪದದ ಜೊತೆಗೆ ಪಂಜುರ್ಲಿಗೆ ಬಂದದ್ದೇ ಒಂದು ಅಲ್ಲ. ಅಲ್ಲಿ ಕದ್ರಿಯ ಪಂಜುರ್ಲಿ ಅಂತ ಇರಬಹುದು. ಯಾಕಂತ ಹೇಳಿದ್ರೆ ಇದು ನಾನು ಆ ಕ್ಷೇತ್ರವನ್ನ ಇದು ಮಾಡುವಂಥದ್ದು ಖಂಡಿತ ಅಲ್ಲ. ಆದ್ರೆ ಒಂದಂತೂ ನೀವು ನೋಡಿ, ಇವತ್ತಿಂದ ಎಲ್ಲ ಮಾಧ್ಯಮದಲ್ಲಿ ಹೇಳುವಂಥದ್ದು, ಈಗ ಅಲ್ಲಿರುವಂತಹ ಅರಿಕೆಯ ಕೋಲವು ಒಂದು ನೆಪದಲ್ಲಿ ಈ ರೀತಿಯ ವಾದ ವಿವಾದಗಳೊಂದಿಗೆ ಏನಾದ್ರೂ ಒಂದು ಮೂರನೇ ರೀತಿಯಲ್ಲಿ ಒಂದು ವಿಶೇಷವಾದಂತ ಇದು ಬರಲಿಕ್ಕೆ ಸಾಕು. ಸಂಪ್ರದಾಯ ಮುರಿಯದೆ ದೈವಾರಾಧನೆಯನ್ನು ಮುಂದುವರಿಸಬೇಕೆಂದು ನನ್ನ ಕಳಕಳಿಯಾಗಿದೆ ಎಂದರು. ತುಳುನಾಡಿನಲ್ಲಿ ದೈವಾರಾಧನೆಗೆ ಅನ್ಯ ಧರ್ಮೀಯರಿಂದ ಯಾವುದೇ ರೀತಿಯ ಅಪಪ್ರಚಾರ ನಡೆದಿಲ್ಲ. ಬದಲಾಗಿ ಇಲ್ಲಿನ ಕ್ರೈಸ್ತರು ಮುಸಲ್ಮಾನರನ್ನೊಳಗೊಂಡ ಇಲ್ಲಿನ ದೈವಾರಾಧನೆಗಳು ನಡೆಯುತ್ತಿವೆ. ಹಾಗಾಗಿ ಧರ್ಮಗಳ ನಡುವೆ ಎತ್ತಿಕಟ್ಟುವ ಕೆಲಸ ಬೇಡ ಎಂದು ಪ್ರಶ್ನೆಯೊಂದಕ್ಕೆ ತಮ್ಮಣ್ಣ ಶೆಟ್ಟಿ ಪ್ರತಿಕ್ರಿಯಿಸಿದರು.